ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಹೆಸರು ಪಡೆದಿರುವ ಮಂಗಳೂರಿನ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟ 2019ಕ್ಕೆ ಚಾಲನೆ ಸಿಕ್ಕಿತು. ಕಾಲೇಜಿನ ಮೈದಾನದಲ್ಲಿ ಹಮ್ಮಿಕೊಂಡ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳಿಗೆ ನಾನಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರನ್ನ ಗಳಿಸಿಕೊಂಡಿರುವ ನಗರದ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟವನ್ನು ಕಾಲೇಜಿನ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾಲೇಜಿನ ವಿದ್ಯಾರ್ಥಿಗಳು ಆಕರ್ಷಕ ರೀತಿಯಲ್ಲಿ ಪಥಸಂಚಲನದ ಮೂಲಕ ಮುಖ್ಯ ಅತಿಥಿಗಳಿಂದ ಗೌರವ ವಂದನೆ ಸಲ್ಲಿಸಿದರು. ಇನ್ನು ಕಾಲೇಜಿನ ವಿದ್ಯಾರ್ಥಿಗಳು ಆಕರ್ಷಕ ರೀತಿಯಲ್ಲಿ ಪಥಸಂಚಲನ ಮಾಡುವ ಮೂಲಕ ಮುಖ್ಯ ಅತಿಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು. ತದಬಳಿಕ ಗಣ್ಯರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದ್ರು. ಈ ವೇಳೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಸಿಂಡಿಕೇಟ್ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಪುಷ್ಪರಾಜ್ ಹೆಗ್ಡೆ, ಕ್ರೀಡೆಯಿಂದ ಶಿಸ್ತು ಮೂಡಿಸಲು ಸಾಧ್ಯ. ಕ್ರೀಡಾ ಚಟುವಟಿಕೆಗಳು ಸಮಗ್ರ ಶಿಕ್ಷಣದ ಭಾಗ. ಕ್ರೀಡೆಯಿಂದ ಆರೋಗ್ಯ ಸುಧಾರಿಸುತ್ತೆ. ಓದಿನಲ್ಲಿ ಆಸಕ್ತಿ ಮೂಡಿಸಲು ಕ್ರೀಡಾ ಚಟುವಟಿಕೆಗಳು ಸಹಕಾರಿ ಅಂತ ಹೇಳಿದರು. You can jump, you can run, you can win and you can lose, but at the end of the day, you will be leaving the ground together. This is one field where we see there is no caste, color, creed or community. We play the game as one, we live as one. This is the message to the youth. Dear friends, take part in the events, enjoy it, excel yourself and don't compromise the discipline at any point of time. This will help you to lead a disciplined life in your future also. You are more pressurized to get more marks. This is possible only when you are healthy. ತದಬಳಿಕ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಕ್ಲಿಫರ್ಡ್ ಸಿಕ್ವೆರಾ, ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಕೆಯ ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆಗೆ ಹೆಚ್ಚಿನ ಒತ್ತು ನೀಡ್ತಾ ಇದೆ ಅಂತ ಹೇಳಿದರು. He experimented with food, ensured that he exercised and surprised everyone. When at the age of 60 he marched to Dandi, covering 10 miles a day for 24 days. He believed in the Latin saying, mens sana in corpora sano, which means a healthy mind in a healthy body. Knowing how true this saying is, Jesuit schools and colleges have always laid emphasis on sports and games. Our schools and colleges follow the English model of education, where sports was given great importance. Their famous colleges like Oxford and Cambridge produced great leaders and generals, and they believed that sports played by these men had prepared them for greater battles in life. ಈ ವೇಳೆ ಫೈನಾನ್ಸ್ ಆಫೀಸರ್ ರೆವರೆಂಡ್ ಫಾದರ್ ವಿನೋದ್ ಪೌಲ್, ಉಪಪ್ರಾಂಶುಪಾಲರಾದ ಡಾ ಮುರಳಿ ಕೃಷ್ಣ ಜಿಎಂ, ಶಾಲೆಟ್ ಡಿಸೋಜಾ, ಕ್ರೀಡಾ ಸಂಯೋಜಕರಾದ ಅಲ್ವಿನ್ ಸಲ್ಡಾನಾ, ದೈಹಿಕ ಶಿಕ್ಷಕ ನವೀನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ತದಬಳಿಕ ವಿದ್ಯಾರ್ಥಿಗಳಿಂದ ವಿವಿಧ ಸ್ಪರ್ಧೆಗಳು ನಡೆದವು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.